ಅಧಿಕಾರದಲ್ಲಿರುವ ವ್ಯಕ್ತಿಗಳು ಯಾವುದೇ ಅಕ್ರಮ ಮಾಡಿದಲ್ಲಿ ಅದನ್ನು ಪ್ರಶ್ನಿಸುವಂತಿಲ್ಲ. ಒಂದು ವೇಳೆ ಪ್ರಶ್ನಿಸಿದರೆ ಆ ವ್ಯಕ್ತಿಗೆ ಸಿಗುವ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಕಸಿಯುವ, ಮೂಲಭೂತ ವ್ಯವಸ್ಥೆಗಳು ಸಿಗದಂತೆ ಮಾಡುವ ಹಿಡನ್ ಅಜೆಂಡಾಗಳು ನಿಮ್ಮ ಮುಂದೆ ನಡೆಯುತ್ತಲೇ ಇರುತ್ತೆ. ಇಂತಹದೇ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಅಕ್ರಮ ಪ್ರಶ್ನಿಸಿದ ವ್ಯಕ್ತಿಯನ್ನ ಕಳೆದ 6 ತಿಂಗಳಿಂದ ಕತ್ತಲಲ್ಲಿ ಕುಳಿತುಕೊಳ್ಳುವ ಶಿಕ್ಷೆಯನ್ನ ಈ ಗ್ರಾಮ ಪಂಚಾಯತ್ ನೀಡಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಾಣಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ತೇಜಪ್ರಸಾದ್ ಎಂಬುವವರ ಮನೆ. ವಿದ್ಯುತ್ ಸಂಪರ್ಕವಿಲ್ಲದ ಹಳೆ ಮನೆಯನ್ನ ಕೆಡವಿ ಕಳೆದ 6 ತಿಂಗಳ ಹಿಂದೆ ತೇಜ್ ಪ್ರಸಾದ್ ಕುಟುಂಬ ಈ ಹೊಸ ಮನೆಯನ್ನ ಕಟ್ಟಿದೆ. ಆದರೆ ಮನೆ ಗೃಹ ಪ್ರವೇಶವಾಗಿ 6 ತಿಂಗಳುಗಳು ಕಳೆದ್ರೂ ಈ ಮನೆಗೆ ವಿದ್ಯುತ್ ಸಂಪರ್ಕ ದೊರೆತಿಲ್ಲ. ಸ್ಥಳೀಯ ಕಾಣಿಯೂರು ಗ್ರಾಮ ಪಂಚಾಯತ್ ಆಡಳಿತ ಈ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲು ಎನ್ಒಸಿ ನೀಡದ ಕಾರಣ ಈ ಮನೆ ಮಂದಿ ಕತ್ತಲಲ್ಲಿ ಕಾಲ ಕಳೆಯಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ. ಈ ಮನೆ ಇರುವ ಸ್ಥಳ ತೇಜ್ ಪ್ರಸಾದ್ ಕುಟುಂಬದ ಕುಮ್ಕಿ ಭೂಮಿಯಾಗಿದ್ದು, ಕಳೆದ 1 ವರ್ಷದ ಹಿಂದೆ ಈ ಜಾಗವನ್ನ 94C ನಿಯಮದಡಿ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡಿದ್ರು. ಈ ಸ್ಥಳದಲ್ಲಿ ಇದ್ದ ಹಳೆ ಮನೆಯ ಫೋಟೋ ಹಾಗೂ ಇನ್ನಿತರ ದಾಖಲೆಗಳನ್ನ ಗ್ರಾಮ ಪಂಚಾಯತ್ಗೆ ನೀಡಿ ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ರು. ಈ ನಡುವೆ ತೇಜಪ್ರಸಾದ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆ ಎನ್ನುವ ವಿಚಾರದಲ್ಲಿ ಗ್ರಾಮ ಪಂಚಾಯತ್ನಿಂದ ಮಾಹಿತಿ ಹಕ್ಕಿನಡಿಯಲ್ಲಿ ಮಾಹಿತಿಯನ್ನ ಕೋರಿದ್ರು. ಇದೇ ತೇಜ್ ಪ್ರಸಾದ್ ಕುಟುಂಬ ಕತ್ತಲಲ್ಲಿ ಸಿಲುಕಲು ಕಾರಣ ಎನ್ನುವ ಆರೋಪ ಕುಟುಂಬದಿಂದ ಕೇಳಿ ಬರ್ತಾ ಇದೆ. ಮಾಹಿತಿ ಹಕ್ಕಿನಡಿ ಕೇಳಿದ ಮಾಹಿತಿಯನ್ನ ನೀಡಲು ಗ್ರಾಮ ಪಂಚಾಯತ್ ಹಿಂದೇಟು ಹಾಕುತ್ತಿದೆ. ಅಲ್ಲದೆ ಈ ವಿಚಾರದಲ್ಲಿ ಒಂದೆಡೆ ಕುಳಿತು ಮಾತುಕತೆ ಮಾಡುವ ಆಫರ್ ಕೂಡ ನೀಡಿದೆ ಎನ್ನುವ ಆರೋಪವು ತೇಜ್ ಪ್ರಸಾದ್ ಕುಟುಂಬದವರದಾಗಿದೆ. ಸಮಸ್ಯೆ ನನಗೆ ಮನೆಗೆ ಕರೆಂಟ್ ಇಲ್ಲದೆ 6 ತಿಂಗಳಿಂದ ಕರೆಂಟ್ ಕೊಡ್ತಾ ಇಲ್ಲ. ಎನ್ಒಸಿ ಮನೆಗೆ ಡೋರ್ ನಂಬರ್ ಮತ್ತು ಎನ್ಒಸಿ ಕೊಡ್ತಾ ಇಲ್ಲ. ಅದರ ಬಗ್ಗೆ ನಾನು ಪಂಚಾಯತಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ಏನು ಕಾರಣ ಅಂತ ಗೊತ್ತಿಲ್ಲ. ಕರೆಂಟು ಕೊಡ್ಲಿಕ್ಕೆ ಆಗುದಿಲ್ಲ, ಇದು ರೆಕಾರ್ಡ್ ಕರೆಕ್ಟ್ ಇಲ್ಲ, ಹಾಗೆ ಏನೆಲ್ಲ ಹೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ. ಅಧ್ಯಕ್ಷರ ಕೇಳುವಾಗ ವಿಷಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಅಧ್ಯಕ್ಷರು ಅಕ್ರಮವಾಗಿ ಮನೆ ಮಾಡಿದ್ರು, ಅದನ್ನು ನಾವು ಮಾಹಿತಿ ಹಾಕಲಿ ಕೇಳಿದೆ. ಅದರ ಬಗ್ಗೆ ಆ ದ್ವೇಷದಿಂದ ನನ್ನ ಮನೆ ನಿಂದು ಹೇಗೆ ಆಗಿದೆ ಅಂತ ಅದರ ದ್ವೇಷವನ್ನು ಕಾಣಿಯೂರು ಪಂಚಾಯತಿಯವರು ಹಿಡ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನು ವಿಷಯ ಇಲ್ಲ. ನನ್ನ ಬಗ್ಗೆ ಕಾಣಿಯೂರು ಪಂಚಾಯತಿಗೆ ಬಂದು ಕ್ಷಮೆ ಕೇಳಬೇಕು, ಆದ್ರೆ ಮಾತ್ರ ನಿನಗೆ ಎನ್ಒಸಿ ಕೊಡ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದೇ ಅವರು ಹೊಸೈಸ್ಕೊಳ್ತೇವೆ ಅಂತ ಅವರು ಹೇಳಿಕೊಂಡ್ರು. ನಿಮಗೆ ಎನ್ಒಸಿ ಮತ್ತು ಡೋರ್ ನಂಬರ್ ಕೊಡುವ ಅಂತ ಹೇಳ್ತಾ ಇದ್ದಾರೆ. ಕಾನೂನು ವಿರೋಧವಾಗಿ ಕೊಡ್ತೇವೆ, ಪರವಾಗಿಲ್ಲ, ನೀವು ಸರಿ ಮಾಡುವ, ರಾಜ್ಯ ಪಂಚಾಯತ್ ಮುಗಿಸುವ ಅಂತ ಹಾಗೆ ಹೇಳ್ತಾ ಇದ್ದಾರೆ. ಅದು ನಾನು ಸರಿಯಾಗಿ ಒಪ್ಪೇನೆ. ನನಗೆ ಡಾಕ್ಯುಮೆಂಟ್ಸ್ ಹೇಗೆ ಇದೆ, ನನ್ನ ಡಾಕ್ಯುಮೆಂಟ್ಸ್ ಹೇಗೆ ಉಂಟು ಹಾಗೆ ನನಗೆ ಕೊಡಿ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಈ ವಿಚಾರಕ್ಕೆ ಗ್ರಾಮ ಪಂಚಾಯತ್ ಕೂಡ ತನ್ನದೇ ಸ್ಪಷ್ಟನೆಯನ್ನ ನೀಡಿದೆ. ತೇಜ್ ಪ್ರಸಾದ್ ಸರ್ಕಾರಿ ಭೂಮಿಯನ್ನ ಪಡೆಯುವಲ್ಲಿ ಅಕ್ರಮ ಎಸಗಿದ್ದು, ಪಂಚಾಯತ್ ಪಿಡಿಒ ಸಹಿ, ಪಂಚಾಯತ್ ಸೀಲ್, ಇನ್ನೋರ್ವ ಸರ್ಕಾರಿ ಅಧಿಕಾರಿಯ ಸಹಿ ಎಲ್ಲವನ್ನ ಫೋರ್ಜರಿ ಮಾಡಿಸಿದ್ದಾರೆ. ಈ ವಿಚಾರವು ತಮಗೆ ತಿಳಿದ ಹಿನ್ನೆಲೆಯಲ್ಲಿ ಈಗಾಗಲೇ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೇವೆ. ಆದರೆ ಅಲ್ಲಿಂದ ಯಾವುದೇ ಸೂಕ್ತ ಉತ್ತರ ಬಾರದ ಹಿನ್ನೆಲೆಯಲ್ಲಿ ಇದೀಗ ಬೆಳ್ಳಾರೆ ಪೊಲೀಸ್ ಠಾಣೆಗೂ ದೂರು ನೀಡಲು ಮುಂದಾಗಿದ್ದೇವೆ ಎನ್ನುವ ಸ್ಪಷ್ಟನೆಯನ್ನ ನೀಡಲಾಗ್ತಿದೆ. ಆದರೆ ತಹಶೀಲ್ದಾರ್ ಈಗಾಗಲೇ ತೇಜ್ ಪ್ರಸಾದ್ ಕುಟುಂಬಕ್ಕೆ ಹಕ್ಕುಪತ್ರವನ್ನ ನೀಡಿಯಾಗಿದ್ದು, ಇದೀಗ ದಾಖಲೆ ಸರಿಯಿಲ್ಲ ಎನ್ನುತ್ತಿರುವ ಗ್ರಾಮ ಪಂಚಾಯತ್ ವಾದ ಹಲವು ಗೊಂದಲಗಳಿಗೆ ಕಾರಣವಾಗಿದೆ. ಅಲ್ಲದೆ ಒಮ್ಮೆ ಬೆಳ್ಳಾರೆ ಠಾಣೆಗೆ 2 ದಿನದ ಹಿಂದೆಯೇ ದೂರು ನೀಡಲಾಗಿದೆ ಎನ್ನುವ ಪಂಚಾಯತ್ ಸದಸ್ಯರು ಮತ್ತೊಮ್ಮೆ ದೂರು ನೀಡಲು ಮುಂದಾಗಿದ್ದೇವೆ ಎನ್ನುವ ಗೊಂದಲದ ಹೇಳಿಕೆಯನ್ನ ನೀಡಲಾರಂಭಿಸಿದ್ದಾರೆ. ತೇಜಪ್ರಸಾದ್ ಎನ್ನುವ ನಮಗೆ ಅರ್ಜಿಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ದಾಖಲಾತಿಯಲ್ಲಿ ನಾವು ಮಂಜೂರಾತಿ ಮಾಡುವಂಥ ಸಂದರ್ಭದಲ್ಲಿ ಅದು ಫೋರ್ಜರಿ ಆಗಿರುವಂಥದ್ದು ನಮ್ಮ ಕಂಡು ಬಂದಿರ್ತದೆ ನಮ್ಮ ಗಮನಕ್ಕೆ. ತಕ್ಷಣ ನಾವು ತಹಶೀಲ್ದಾರಿಗೆ ಮತ್ತು ಕಂದಾಯ ಇಲಾಖೆಗೆ ಅದನ್ನು ಈಗಾಗಲೇ ಕಳಿಸಿದ್ದೇವೆ. ತಕ್ಷಣ ರದ್ದಾತಿ ಮಾಡಬೇಕು 90%. ಅದಾದ ನಂತರ ನಮಗೆ ಯಾವುದೇ ರಿಪ್ಲೈ ಬಂದ ಸಂದರ್ಭದಲ್ಲಿ ನಾವು ಈಗಾಗಲೇ ಬೆಳ್ಳಾರೆ ಠಾಣಾಧಿಕಾರಿಯಲ್ಲಿ ಮಾತಾಡಿಕೊಂಡು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಕೊಟ್ಟು 2 ದಿನ ಆಯಿತು. ಮೊನ್ನೆ 15 ತಾರೀಕಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಈಗಾಗಲೇ ಅದು ಕಾನೂನು ಹಂತದಲ್ಲಿರುವ ಕಾರಣ ಅದು ನಮಗೆ ತಿಳಿದ ಪ್ರಕಾರ ಅದು ಫೋರ್ಜರಿ ಆಗಿರುತ್ತದೆ. ಅದು ಹೇಗೆ ಫೋರ್ಜರಿ ಅಂತ ಹೇಳಿದರೆ, ನಮ್ಮ ಪಂಚಾಯತ್ 6/8/2016 ಒಂದು ದೃಢೀಕರಣವನ್ನು PDO ಅವರು ಕೊಟ್ಟಿದ್ದಾರೆ. ಈ ತೇಜಪ್ರಸಾದ್ ಎನ್ನುವ ವಾಸ್ತವ ಇದ್ದ ಅಂತ. ಅದೆಲ್ಲಿ ವಾಸ್ತವ ದೃಢೀಕರಣವೇ ನಾವು ಪಂಚಾಯತಿಂದ ಕೊಟ್ಟಿಲ್ಲ. ಪಂಚಾಯತ್ ಸೀಲ್ ಮತ್ತು PDO ಅವರ ಫೋರ್ಜರಿ ಸಹಿಯನ್ನು ಹಾಕಿ ಅದನ್ನು ಕಂದಾಯ ಇಲಾಖೆ ಕೊಟ್ಟು ಮಂಜೂರಾತಿ ಮಾಡಿಕೊಂಡಿದ್ದಾರೆ 94C. ಆ ಮನೆಗೆ ಕೊಟ್ಟಿರತಕ್ಕಂಥ ಮನೆಯ ಫೋಟೋನು ಅದಲ್ಲ.
ತೇಜ್ ಪ್ರಸಾದ್ ಕುಟುಂಬದ 45 ಸೆಂಟ್ಸ್ ಕೃಷಿ ಭೂಮಿಗೆ ತಾಗಿಕೊಂಡು ಇದೀಗ ಮನೆ ಕಟ್ಟಿರುವ 9 ಸೆಂಟ್ಸ್ ಜಾಗವಿದೆ. ಎಲ್ಲಾ ರೈತರಿಗೂ ದೊರಕಿದಂತೆ ಇವರಿಗೂ 94 ಸಿ ಅಡಿಯಲ್ಲಿ ಜಾಗದ ಹಕ್ಕುಪತ್ರವು ದೊರೆತಿರುವುದಕ್ಕೆ ದಾಖಲೆಗಳು ಇವೆ. ಆದ್ರೆ ಇದೀಗ ಈ ದಾಖಲೆಗಳೇ ನಕಲಿ ಎನ್ನುವ ಆರೋಪ ಮಾಡುತ್ತಿರುವ ಗ್ರಾಮ ಪಂಚಾಯತ್ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ತೇಜ್ ಪ್ರಸಾದ್ ಗ್ರಾಮ ಪಂಚಾಯತ್ನ ಕ್ಷಮೆ ಕೋರಿದ್ದಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಎನ್ಒಸಿ ನೀಡುವುದಾಗಿಯೂ ಪ್ರಕಟಿಸಿರುವುದು ಹಲವು ಅನುಮಾನಗಳಿಗೂ ಕಾರಣವಾಗಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.